ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಅಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಹಲವು ಸಂಸ್ಥೆಗಳು ನಡೆಸಿದ ಶಾಂತಿ ಸಂಧಾನ ಯಶಸ್ವಿಯಾಗಿದ್ದು, ನಿಮಿಷಾ ಪ್ರಿಯಾಗೆ ವಿಧಿಸಿದ ಮರಣದಂಡನೆಯನ್ನ ಯಮನ್ ಸರ್ಕಾರ ರದ್ದುಗೊಳಿಸಿದೆ ಎಂದು ಶಾಂತಿ ಪ್ರವರ್ತಕ ಧರ್ಮಗುರು ಡಾಕ್ಟರ್ ಕೆಎ ಪೌಲ್ ಹೇಳಿದ್ದಾರೆ. ಕೇರಳದ ನರ್ಸ್ ನಿಮಿಷಾ ಪ್ರಿಯಾಳ ಕುಟುಂಬದವರು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಮತ್ತು ಶಾಂತಿ ಸಂಧಾನ ಸಂಸ್ಥೆಗಳ ಜೊತೆಯಾಗಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಈ ಸಂಧಾನ ನಡೆಸಲಾಗಿದೆ. ಡಾಕ್ಟರ್ ಪೌಲ್ ಅವರು ಯಮನ್ ಸರ್ಕಾರಕ್ಕೆ ಈ ಬಗೆಗೆ ಕೃತಜ್ಞತೆ ಸಲ್ಲಿಸುವ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ಸನಾ ಜೈಲಿನಿಂದ ನಿಮಿಷಾಳನ್ನ ಭಾರತ ಸರ್ಕಾರದ ನೆರವಿನಿಂದ ಒಮನ್ನ ಜೆಡ್ಡಾ, ಇರಾನ್ ಅಥವಾ ಟರ್ಕಿ ದಾರಿಯಾಗಿ ಭಾರತಕ್ಕೆ ತಲುಪಿಸುವ ಪ್ರಯತ್ನ ಈಗ ನಡೆದಿದೆಯಂತೆ. ಈ ನಿಟ್ಟಿನಲ್ಲಿ ಎಲ್ಲಾ ಬಗೆಯ ನೆರವು ಪಡೆಯಲು ಪ್ರಯತ್ನ ನಡೆದಿದೆ ಎಂದು ಅವರು ಹೇಳಿದ್ದಾರೆ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲೆಂಗೋಡ್ನ ನರ್ಸಿ 38ರ ನಿಮಿಷಾ ಪ್ರಿಯಾ 2011ರಲ್ಲಿ ಯಮನ್ಗೆ ನರ್ಸ್ ಸೇವೆಗೆ ಹೋಗಿದ್ರು. 2017ರಲ್ಲಿ ಯಮನ್ ಪ್ರಜೆ ಕೊಲೆ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿದ್ರು. ಅವರಿಗೆ ಮರಣದಂಡನೆ ವಿಧಿಸಲ್ಪಟ್ಟಿತ್ತು. ಹಲವಾರು ಬಾರಿ ಜಾಗತಿಕ ಒತ್ತಡದಿಂದ ಮರಣದಂಡನೆ ಮುಂದೂಡುತ್ತಾ ಬರಲಾಗಿತ್ತು. She will be released and taken to India. I want to thank Prime Minister Modi ji for preparing to send, please, your diplomats to Oman, whichever side, and take Nimisha professionally, safely. And I want to thank Nimisha's mother who stayed so faithfully in ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮಾತಾಗುವುದರೊಂದಿಗೆ ಕಾಸರಗೋಡು ಜಿಲ್ಲೆಗೆ ಲಗ್ಗೆ ಇಟ್ಟಿರುವ ಹಾಗೂ ಹಲವು ಕುಟುಂಬಗಳ ಕಣ್ಣೀರೊರೆಸಿದ ಸಂಸ್ಥೆಯ ಸ್ಪರ್ಧಾತ್ಮಕ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಅಬ್ದುಲ್ ವಹಾಬ್ ಕುಳಾಯಿ ಅವರ ಮಾಲಕತ್ವದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಸಂಸ್ಥೆಯ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ವಫಾ ಟ್ರಿಪಲ್ ಧಮಾಕ ತುಮಿನಾಡು ಕೆಪಿಎಸ್ ಕ್ರಿಕ್ ಸಭಾಂಗಣದಲ್ಲಿ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು. ವಫಾ ಸಂಸ್ಥೆಯ ಕೇರಳ ರೀಜನಲ್ ಮ್ಯಾನೇಜರ್ ಬಹುಮಾನ್ಯರಾದ ಸೈಯದ್ ಸೈಫುಲ್ಲಾ ತಂಗಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಫಾ ಟ್ರಿಪಲ್ ಧಮಾಕವನ್ನ ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, 1 ವರ್ಷಕ್ಕೆ ಮುಂಚೆ ಈ ಸಂಸ್ಥೆ ಕೇರಳಕ್ಕೆ ಕಾಲಿಡುವ ಶುಭಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದೆ. ಇದೀಗ 1 ವರ್ಷವಾಗುವ ಸಂದರ್ಭ ಬಡ ಜನತೆಯ ಕಣ್ಣೀರನ್ನ ಒರೆಸುವ ಜೊತೆಯಾಗಿ ತನ್ನ ವ್ಯಾಪಾರದ ವರ್ಚಸ್ಸನ್ನ ಹೆಚ್ಚಿಸಿಕೊಂಡು ವ್ಯಾಪಾರ ವಲಯದಲ್ಲಿ ಚರಿತ್ರೆಯನ್ನ ಸೃಷ್ಟಿಸುವಲ್ಲಿಗೆ ಸಾಗುತ್ತಾ ಇದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನ ಹಾರೈಸಿದರು. ഏറ്റവും മികച്ച രീതിയിൽ സാധാരണ ഒരു സംരംഭത്തിൽ നിന്ന് വ്യത്യസ്തമായി സാധാരണക്കാരന്റെ കയ്യെത്താത്ത ആവശ്യങ്ങൾ മാസതവണകളായി ചെറിയ ചെറിയ അടവുകളിലൂടെ അവർക്ക് ഉപകരിക്കുന്ന ഒരു മികച്ച പദ്ധതിയുമായിട്ടാണ് വഫാ എന്റർപ്രൈസസ് അതിന്റെ നയം തുടരുന്നത്. നമ്മളെ സംബന്ധിച്ചിടത്തോളം നമുക്കൊക്കെ അറിയാം, വ്യവസായ മേഖലയിൽ കച്ചവട മേഖലയിലൊക്കെ പുതിയ മാറ്റങ്ങൾ കണ്ടുകൊണ്ടിരിക്കുന്ന ഒരു കാലത്താണ് നമ്മൾ കടന്നു പോകുന്നത്. വർഷങ്ങൾക്ക് മുമ്പ് നമ്മൾ എന്തെങ്കിലും പർച്ചേസ് ചെയ്യണമെങ്കിൽ നേരെ ആ സാധനമുള്ള ഷോപ്പിലേക്കോ സൂപ്പർ മാർക്കറ്റിലേക്കോ പോയി അത് വാങ്ങേണ്ട ഒരു കാലത്ത് നിന്ന് ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಕೇರಳ ರೀಜನಲ್ ಮ್ಯಾನೇಜರ್ ಸೈಯದ್ ಸೈಫುಲ್ಲಾ ತಂಗಲ್ ಅವರು ಮಾತನಾಡಿ, ಕಳೆದ 6 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಕೇಂದ್ರೀಕರಿಸಿ ಕಾರ್ಯಾಚರಿಸುತ್ತಿರುವ ಅಚಲವಾದ ನಂಬಿಕೆಯೊಂದಿಗೆ ಕಾರ್ಯಾಚರಿಸುತ್ತಿರುವ ಒಂದು ಸಂಸ್ಥೆಯಾಗಿದೆ ವಫಾ ಎಂಟರ್ಪ್ರೈಸಸ್. ಈ ಸಂಸ್ಥೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ತುಮಿನಾಡಿನಲ್ಲಿ ತನ್ನ ಶೋರೂಮ್ ಅನ್ನು ಆರಂಭಿಸಿದೆ. ಇದೊಂದು ವ್ಯಾಪಾರ ಸಂಭ್ರಮವಾಗಿದೆ. ಕೇರಳದಲ್ಲಿ ಕಾಸರಗೋಡಿನಿಂದ ತಿರುವನಂತಪುರ ತನಕ ವ್ಯಾಪಾರ ವಿಸ್ತರಿಸಲು ಉದ್ದೇಶವನ್ನಿಟ್ಟುಕೊಂಡಿರುವುದಾಗಿ ಹೇಳಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು.
കഴിഞ്ഞ 6 വർഷത്തിലധികമായി ദക്ഷിണ കന്നഡ ജില്ലയിലെ ബജ്പെ കേന്ദ്രീകരിച്ച് പ്രവർത്തിക്കുന്ന ഒരു ബിസിനസ് സ്ഥാപനമാണ്. ഈ സ്ഥാപനം കഴിഞ്ഞ ഡിസംബർ മാസം കേരളത്തിലെ മഞ്ചേശ്വരം എന്ന് പറയുന്ന നമ്മുടെ ഈ നിയോജക മണ്ഡലത്തിലെ മഞ്ചേശ്വരം പഞ്ചായത്തിലെ കുഞ്ചത്തൂരിൽ സ്വന്തമായ ഒരു ഫർണിച്ചർ ഷോറൂം തുടങ്ങിയിരിക്കുകയാണ്. വഫ എന്റർപ്രൈസസ് ഒരു ബിസിനസ് സംരംഭമാണ്. ബജ്പേയിൽ 12,000 സ്ക്വയർ ഫീറ്റിന്റെ ഒരു വലിയ ഷോറൂം സ്വന്തമായി വഫ എന്റರ್ಪ್ರೈಸಸ್ಗೆ ഉണ്ട്. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮುಸ್ಲಿಂ ಲೀಗ್ ಮಂಡಲ ಅಧ್ಯಕ್ಷ ಅಜೀಜ್ ಮರಿಕಿ ಅವರು ಮಾತನಾಡಿ, ಈಗಾಗಲೇ ಶಾಸಕರು ಸೂಚಿಸಿದಂತೆ ಕಳೆದ ವರ್ಷದಲ್ಲಿ ಆರಂಭಗೊಂಡ ಈ ಸಂಸ್ಥೆ ಈ ವರ್ಷದ ಮಧ್ಯದೊಳಗೆ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಾಗಿದೆ. ಇದು ಈ ಸಂಸ್ಥೆಯ ಪ್ರಾಮಾಣಿಕತೆಯನ್ನ ಎತ್ತಿ ತೋರಿಸುತ್ತದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು. സംരംഭങ്ങൾ എത്തുകയും ചെയ്യുന്ന ഒരു സന്ദർഭത്തിൽ വഫ എന്റർപ്രൈസസിന്റെ ഒരുപാട് ചെയ്യാൻ സാധിച്ചു. അൽഹംദുലില്ലാഹ്. നമുക്കറിയാം, ഇന്ന് ഒരു കൊല്ലം ഇവിടെ നേരത്തെ MLA സൂചിപ്പിച്ച മാതിരി തന്നെ ഒരു കൊല്ലങ്ങൾക്ക് മുമ്പ് ഇവിടെ ഉദ്ഘാടനം ചെയ്യപ്പെട്ട ഈ മഹത്തായ സംരംഭം ഒരു കൊല്ലത്തിനുള്ളിൽ തന്നെ ഏറ്റവും വിലപിടിപ്പുള്ള ഒരേക്കറയോളം സ്ഥലം വാങ്ങിക്കൊണ്ട് സമൂഹത്തിൽ ദുർബലത അനുഭവിക്കുന്ന ഒരുപറ്റം ആളുകൾക്ക് വീട് വെച്ചു കൊടുക്കാനുള്ള ഒരു സംരംഭമായി അതിനെ തിരഞ്ഞെടുത്തപ്പോൾ തീർച്ചയായും അതിൻ്റെ പ്രതിഫലം, അതിൻ്റെ മഹത്വം ವೇದಿಕೆಯಲ್ಲಿ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನೇತಾರರಾದ ಅಶ್ರಫ್ ಕುಂಜತೂರು, ಅಜೀಜ್ ಹಾಜಿ, ಹನೀಫ್ ಪಡಿಂಗರ್, ಎಕೆ ಆರಿಫ್, ಎಂಪಿ ಖಾಲಿದ್, ಮೊಹಮ್ಮದ್ ಸಿದ್ದಿಕ್, ಮುಸ್ತಫಾ ಉದ್ಯಾವರ, ಸಂಸ್ಥೆಯ ಮ್ಯಾನೇಜರ್ ಅಬ್ದುಲ್ ಖಾದರ್, ಜುನೈದ್, ಇರ್ಷದ್ ಕುಂಜತೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ನಡೆದ 1 ಗ್ರಾಂ ಚಿನ್ನದ ಲಕ್ಕಿ ಡ್ರಾದಲ್ಲಿ ಕುಂಜತೂರಿನ ಹನೀಫ್ ಎಂಬುವರು ವಿಜೇತರಾದರು. ಬಳಿಕ ಲೈವ್ ಆಗಿ ನಡೆದ ವಫಾ ಟ್ರಿಬಲ್ ಧಮಾಕಾದಲ್ಲಿ ಚೀಟಿ ಸಂಖ್ಯೆ 2237 ಮೊಹಮ್ಮದ್ ಕೃಷ್ಣಾಪುರ ಮೊದಲ ಬಹುಮಾನ ವಿಜೇತರಾಗಿ 2 BHK ಹೋಮ್ ತನ್ನದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಬಹುಮಾನಕ್ಕೆ ಚೀಟಿ ಸಂಖ್ಯೆ 4506 ಉದ್ಯಾವರ ಮಂಜೇಶ್ವರ ನಿವಾಸಿ ಸೈದಾ ಬಿಬಿ ಅರ್ಹರಾಗಿ ಆಕ್ಟಿವಾ ಹೋಂಡಾ ತನ್ನದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ತೃತೀಯ ಬಹುಮಾನ ಚೀಟಿ ಸಂಖ್ಯೆ 8854 ಮೊಹಮ್ಮದ್ ಸಿರಾಜ್ ಕಿನಿಗೋಳೆ ವಿಜೇತರಾಗಿದ್ದು ಚಿನ್ನದ ಸರವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಪೂರ್ಣವಾಗಿ ನೀವು ಗಮನಿಸಿಕೊಳ್ತಾ ಇದ್ದೀರಾ. ಈಗ ನೀವು ಕ್ಯಾಮೆರಾ ನೋಡಿ, ಹಾಗೇನೆ ಮಿಕ್ಸ್ ಮಾಡಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ. ವಫಾ ಎಂಟರ್ಪ್ರೈಸಸ್ ಟ್ರಿಪಲ್ ಧಮಾಕಾ ಫ್ರೀ ಡ್ರಾದಲ್ಲಿ ಮೊದಲ ವಿಜೇತರಿಗೆ ಬಹುಮಾನವಾಗಿ ನೀಡುವಂತಹ 2 BHK ಮನೆ, ಆ 2 BHK ಮನೆಯನ್ನ ಬಹುಮಾನವಾಗಿ ಪಡೆಯುವಂತಹ ವಿಜೇತರು ಯಾರು ಅನ್ನುವುದನ್ನು ಇದೀಗ ನಾವು ವಫಾ ಎಂಟರ್ಪ್ರೈಸಸ್ ಸಂಸ್ಥೆಯ ವೀಕ್ಷಕರ ಸಮ್ಮುಖದಲ್ಲಿ ಹಾಗೂ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಆಯ್ಕೆ ಮಾಡಲಿಕ್ಕಿದ್ದೇವೆ. ಸಂಪೂರ್ಣವಾಗಿ ಶಫಲ್ ಆಗ್ತಾ ಇದೆ. ಬದಿಯಲ್ಲಿರುವಂತಹ ಟೋಕನ್ ಸಂಖ್ಯೆಗಳಾಗಿರಲಿ, ಹಾಗೇನೆ ಎಲ್ಲ ಟೋಕನ್ ಸಂಖ್ಯೆಗಳು ಒಮ್ಮೆ ಮಿಕ್ಸ್ ಮಾಡಿ ಆ ಬದಿಯಲ್ಲಿ, ಈ ಸೈಡಲ್ಲಿ, ಎಸ್ ನೋಡಿ, ಈ ಬದಿಯಲ್ಲಿರುವಂತ, ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಟೋಕನ್ ಸಂಖ್ಯೆಗಳು ಶಫಲ್ ಆಗಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಮಾತ್ರ ನೀವು ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಮಿಕ್ಸ್ ಮಾಡಿ. ಎಸ್, ಆ ಬದಿಯಲ್ಲಿ ಒಂದಿಷ್ಟು ಕಾಯಿನ್ಗಳು ಹೊಂದ್ಕೊಂಡಿದೆ, ಅದನ್ನ ಕೂಡ ಮತ್ತೆ ಬಿಡಿಸಿ. ಓಕೆ. ಅಲ್ಲಿ ಬದಿಯಲ್ಲಿರುವಂತಹ ಟೋಕನ್ ಸಂಖ್ಯೆಯನ್ನು ಕೂಡ ಮತ್ತೊಮ್ಮೆ ಅದನ್ನ ಬಿಡಿಸ್ಕೊಂಡು ಈಗ ಶಫಲ್ ಮಾಡಿ ಅದೃಷ್ಟವಂತರಿಗೆ ಬಹುಮಾನ 2 BHK ಮನೆ ಬಹುಮಾನವಾಗಿ ಸಿಗ್ಲಿಕ್ಕಿದೆ. ಬಹುಮಾನವನ್ನ 2 BHK ಮನೆಯನ್ನ ಬಹುಮಾನವಾಗಿ ಪಡಿತಾ ಇರುವಂತಹ ವಿಜೇತರ ಟೋಕನ್ ಸಂಖ್ಯೆ 2237 is a lucky number.
2 BHK ಮನೆಯನ್ನ ಬಹುಮಾನವಾಗಿ ಗೆದ್ದಿರುವಂತ ವಿಜೇತರ ಟೋಕನ್ ಸಂಖ್ಯೆ 2237. ವಫಾ ಎಂಟರ್ಪ್ರೈಸಸ್ ಟ್ರಿಪಲ್ ಧಮಾಕಾದ ಮೂಲಕ ಉಚಿತವಾಗಿ ಕನಸಿನ ಮನೆ ಪಡೆದಂತಹ ಅದೃಷ್ಟವಂತ ಗ್ರಾಹಕರ ಸಂತೋಷದ ಮಾತನ್ನು ಕೇಳಿ ನೋಡೋಣ ಬನ್ನಿ. ನಾನೇ ಭಾರಿ ಕಷ್ಟದಿಂದ ಬಾಡಿಗೆ ರೌತರೆಲ್ಲ ಇನ್ನೆ ಸುಮಾರು ವರ್ಷದುಂಟು. ಇದು ಇಪ್ಪನಕ್ಕೂರು ಅಗಗಿರ್ತಿ ಬಾರಿ ವರ್ಷ ಸಂದೋಲ ಒಪ್ಪತ್ತಂಗಳು ಎಂಟರ್ಪ್ರೈಸ್ ಒಪ್ಪಂಗಳು ಬರವಾಗಿರ್ತಿ. ಇನ್ನು ಕೆಮ್ಮಾಲಿಗೆಲ್ಲ ಸೇರೂರು ನೀವು ಎಲ್ಲರೂ ಪಾವತ್ತವಾಗಿಟ್ಟು ಅದು ವರ್ಣುಂಟುಳ್ಳ. 2025 ಆಗಸ್ಟ್ ತಿಂಗಳಿನ 5ನೇ ತಾರೀಕಿನಂದು ಸೀಸನ್ 7ರ ಮೊದಲ ಗ್ರ್ಯಾಂಡ್ ಡ್ರಾ ನಡೆಯಲಿದೆ. ಬಳಿಕ ಮುಂದಿನ ಎಲ್ಲಾ ತಿಂಗಳಿನ 5ನೇ ತಾರೀಕಿನಂದು ಡ್ರಾ ನಡೆಯಲಿರುವುದಾಗಿ ಸಂಸ್ಥೆಯ ಕೇರಳ ರೀಜನಲ್ ಮ್ಯಾನೇಜರ್ ಸೈಫುಲ್ಲಾ ತಂಗಲ್ ತಿಳಿಸಿದ್ದಾರೆ. 2019ರಲ್ಲಿ ವ್ಯವಹಾರ ಜಗತ್ತಿಗೆ ಕಾಲಿರಿಸಿದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಸಂಸ್ಥೆ ಬಜ್ಪಿಯಲ್ಲಿ 11,000 ಚದರ ಮೀಟರ್ನ ಮಳಿಗೆಯನ್ನ ಆರಂಭಿಸುವುದರೊಂದಿಗೆ ಉದ್ಯಮದತ್ತ ತನ್ನ ಜಾಲವನ್ನ ವಿಸ್ತರಿಸಿತು. ಇದೀಗ ಜೋಕಟ್ಟೆ, ಕಾಟಿಪಳ್ಳ, ಉಡುಪಿ, ಉಚ್ಚಿಲ, ಆಡೂರು, ಹಳಿಯಾಳ ಹಾಗೂ ಮೂಡುಬಿದಿರೆಗಳಲ್ಲೂ ಹಾಗೂ ಕೇರಳದ ತುಮಿನಾಡಿನಲ್ಲೂ ಶಾಖೆಗಳನ್ನ ಹೊಂದಿದೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡುತ್ತಿರುವ ಅಪಪ್ರಚಾರ ಹಾಗೂ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಬ್ರಹ್ಮಾವರ ತಾಲೂಕಿನ ಚಾಂತಾರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಪರವಾದ ಆಡಳಿತವನ್ನ ನೀಡುತ್ತಿದೆ. ಆದರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಸುಳ್ಳು ಹೇಳಿಕೊಂಡು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ದೂರಿದ್ರು. ಪಂಚ ಗ್ಯಾರಂಟಿ ಯೋಜನೆಯ ಮೂಲಕ ಉತ್ತಮ ಆಡಳಿತ ನೀಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರಪಂಚದಲ್ಲಿ ಉತ್ತಮ ಸರ್ಕಾರ ಎಂಬ ಹೆಗ್ಗಳಿಕೆ ಪಡೆದಿದೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಸೋಲುವ ಭಯದಲ್ಲಿ ಬಿಜೆಪಿ ಸುಳ್ಳು ಹೇಳಿಕೊಂಡು ಜನರಿಗೆ ತಪ್ಪು ಸಂದೇಶವನ್ನ ನೀಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಇಡೀ ಕರ್ನಾಟಕದ ಜನತೆಗೆ ಒಂದು ಜನಪರ ಆಡಳಿತ ಕೊಟ್ಟು ಕರ್ನಾಟಕದ ಹಸಿವು ಮುಕ್ತ ಮಾಡಬೇಕು. ಕರ್ನಾಟಕದ ಜನರ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗದ ಟೈಮಲ್ಲಿ ಸ್ಟೈಪೆಂಡ್ ಅನ್ನ ಕೊಡಬೇಕು. ನಮ್ಮ ಅಕ್ಕಿ ವಿತರಣೆಯನ್ನು ಮಾಡಬೇಕು. ಮಹಿಳೆಯರಿಗೆ ಪ್ರಯಾಣಿಸೋದ್ರಲ್ಲಿ ಫ್ರೀಯಾಗಿ ಬಸ್ ಅನ್ನ ಫೆಸಿಲಿಟಿ ಮಾಡಿದ್ರು. ಸಾಧಾರಣ 55 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಈಗ ನಮ್ಮ ಪ್ರಣಾಳಿಕೆ ಹೇಳಿದಾಗೆ ನಮ್ಮ ಪ್ರೋಗ್ರಾಮ್ಗೆ ಕೊಟ್ಟರು. ಬಿಜೆಪಿಯವರು ನಮ್ಮ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಸರ್ಕಾರ ಜನಪರ ಆಡಳಿತ ಏನಾದರೂ ಕೊಟ್ಟಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದೆ. ಪ್ರಪಂಚದ ಅತ್ಯಂತ ನಮ್ಮ ರಾಜಕಾರಣಿಗಳು ಇವತ್ತು ನಮ್ಮ ಸಿದ್ದರಾಮಯ್ಯ ಕೊಟ್ಟ ಜನಪರ ಆಡಳಿತವನ್ನು ಒಂದು ಮಾದರಿಯಾಗಿ ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಇದನ್ನು ಒಂದು ಸ್ಟಡಿ ಮಾಡಿ ಅವರ ದೇಶದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡುವಂತಹ ಕಾರ್ಯಕ್ರಮವನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆಯವರು ಮಾತನಾಡಿ, ರಾಜ್ಯ ಸರ್ಕಾರ ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡುತ್ತಿದೆ. ಆದರೆ ಬಿಜೆಪಿಯವರು ಅಭಿವೃದ್ಧಿಯಾಗುತ್ತಿಲ್ಲ ಎನ್ನುತ್ತಾರೆ. ಬಿಜೆಪಿ ಸುಳ್ಳು ಹೇಳಿಕೊಂಡು ಬರುವ ಕಡೆ ನಾವು ಸತ್ಯ ತಿಳಿಸುವ ಕೆಲಸ ಮಾಡಬೇಕು ಎಂದರು. ನಮಗೊಂದು ಅವಕಾಶವನ್ನ ಭಾರತೀಯ ಜನತಾ ಪಕ್ಷದವರು ಮಾಡಿದ್ರು. ಯಾಕಂದ್ರೆ ಅವ್ರ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಹೋಗಿ ನಮ್ ಮಾಡ್ಬೇಕಾಯ್ತು. ಅವ್ರ ಪ್ರತಿಭಟನೆಯನ್ನು ಮಾಡದಿದ್ದು ನಮ್ಗೊಂದು ಅವಕಾಶ ಇರಲಿಲ್ಲ. ಅವ್ರು ಮಾಡದಿದ್ದದನ್ನು ಹೇಳಿಕ್ಕಾಯ್ತು, ನಾವು ಮಾಡಿದ್ದನ್ನು ಹೇಳಿಕ್ಕಾಯ್ತು. ಇವೆರಡಕ್ಕೊಂದು ಅವಕಾಶವನ್ನು ಮಾಡಿಕೊಂಡ್ರೆ ಅವರಿಗೆ ಧನ್ಯವಾದ ಇರಬೇಕು. ನಾವು ಖಂಡಿತವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಬ್ರಹ್ಮಾವರ ಕ್ಷೇತ್ರ ಇದ್ದಾಗೆ ಎಷ್ಟು ಜನಕ್ಕೆ ಅಕ್ರಮ ಸಕ್ರಮ ಭೂಮಿಯನ್ನು ಕೊಟ್ಟಿದ್ದೇವೆ, ಎಷ್ಟು ಜನಕ್ಕೆ 94 ಅರ್ಜಿಯನ್ನು ಭರ್ತಿ ಮಾಡಿ ಕೊಟ್ಟದ್ದು ಸಹ ನಾವು. ಭೂಮಸ್ಯದ ಕಾಯ್ದೆಯಲ್ಲಿ ಜನಕ್ಕೆ ಭೂಮಿ ಸಿಕ್ಕಿದೆ. ಆದರೆ ಇತ್ತೀಚಿನ ಮಕ್ಕಳಿಗೆ ಗೊತ್ತಿಲ್ಲ. ಭೂಮಸ್ಯದ ಕಾಯ್ದೆಯಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ, ಕುಟುಂಬಕ್ಕೆ ಅಕ್ರಮ ಸಕ್ರಮದಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ, 94 ಕೊಟ್ಟು ಸಿಕ್ಕಿದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಾಯಶಃ ನೆಹರು ಅವರ ಕಾಲದಿಂದ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೆಲ್ಲ ಏನು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ, ಅವರು ಸರ್ಕಾರದ ವತಿಯಿಂದ ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು, ಕಾಂಗ್ರೆಸ್ ಮುಖಂಡರಾದ ಪ್ರಖ್ಯಾತ್ ಶೆಟ್ಟಿ,
ಅಮೃತ್ ಶೆಣೈ, ಕೀರ್ತಿ ಶೆಟ್ಟಿ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಅನಿತಾ, ಬಾಬು ಪೂಜಾರಿ, ಬ್ಲಾಕ್ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಭುಜಂಗ ಶೆಟ್ಟಿ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಅನಿಲ್ ಅಂಬಾನಿಯವರ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಷೇರು ವಿಲೇವಾರಿಯಲ್ಲಿ ವಂಚನೆ ಮಾಡಿದೆ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಹಿತಿ ನೀಡಿರುವುದಾಗಿ ಲೋಕಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಷೇರು ವಂಚನೆಯನ್ನ ಫ್ರಾಡ್ ಎಂದು ಪರಿಗಣಿಸಿ ಸಿಬಿಐ ತನಿಖೆಗೆ ನೀಡಲು ಪರಿಶೀಲನೆ ನಡೆದಿದೆ. ಅಲ್ಲದೆ ಅನಿಲ್ ಅಂಬಾನಿಯವರ ಕಂಪನಿಯು 2,000 ಕೋಟಿ ರೂಪಾಯಿ ಸಾಲ ತೀರಿಸಿದ ಸಂಸ್ಥೆ ಆಗಿರುವುದಾಗಿಯೂ ಲೋಕಸಭೆಗೆ ತಿಳಿಸಲಾಗಿದೆ. ಕೇಂದ್ರ ವಾಣಿಜ್ಯ ಮಂತ್ರಿ ಪಂಕಜ್ ಚೌಧರಿಯವರೇ ಲೋಕಸಭೆಗೆ ಈ ಮಾಹಿತಿ ನೀಡಿದ್ದಾರೆ. ಷೇರು ಬಂಡವಾಳದ ಸುಳ್ಳು ಮಾಹಿತಿಯ ಮೇಲೆ ಎಸ್ಬಿಐ ರಿಲಯನ್ಸ್ ಕಮ್ಯುನಿಕೇಷನ್ಸ್ಗೆ 2,227.67 ಕೋಟಿ ರೂಪಾಯಿ ಸಾಲ ನೀಡಿತ್ತು. ಇದಕ್ಕೆ ನೀಡಿದ 786.52 ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯ ಹೊರತಾಗಿ ಬೇರೆ ಹಣ ಸಂದಾಯ ಆಗಿಲ್ಲ. ಷೇರು ಮಾಹಿತಿ ಕೂಡ ಸುಳ್ಳು ಎಂದು ತಿಳಿದು ಬಂದಿದೆ. ಮುಂಬಯಿಯ ಪಲ್ಘರ್ ಜಿಲ್ಲೆಯ ನಾಲಸೋಪಾರದಲ್ಲಿ ಸತಿಯೊಬ್ಬಳು ಪತಿಯನ್ನ ಕೊಂದು ಮನೆಯೊಳಗಡೆ ಹೂತ ದೃಶ್ಯ ಮರೆಮಾಚಿದ್ಲು. 40ರ ವಿಜಯ್ ಚವ್ಹಾಣ್ ಕೊಲೆಗೊಳಗಾದ ವ್ಯಕ್ತಿ ಎಂದು ಆತನ ಹೆಂಡತಿ ಚಮನ್ ಮತ್ತು ಪ್ರಿಯಕರ ಮೋನು ನಾಪತ್ತೆಯಾಗಿದ್ದಾರೆ. 15 ದಿನಗಳಿಂದ ಸಂಪರ್ಕಕ್ಕೆ ಸಿಗದ ಅಣ್ಣನನ್ನ ನೋಡಲು ತಮ್ಮ ಬಂದಿದ್ದ. ಮನೆಯಲ್ಲಿದ್ದ ಅತ್ತಿಗೆಯನ್ನ ವಿಚಾರಿಸಿದಾಗ ದೂರ ಕೆಲಸ ಎಂದು ಹೇಳಿ ಹೋಗಿದ್ದಾರೆ ಎಂದು ತಿಳಿಸಿದ್ದಾಳೆ. ಮನೆಯ ಮೂಲೆಯಲ್ಲಿ ಹೊಸದಾಗಿ ಟೈಲ್ಸ್ ಹಾಕಿರುವುದು ಆತನಲ್ಲಿ ಸಂಶಯ ಹುಟ್ಟುವಂತೆ ಮಾಡಿತ್ತು. ಆತ ಪೊಲೀಸರೊಡನೆ ಬರುವುದರೊಳಗಡೆ ಚಮನ್ ತನ್ನ 7 ವರ್ಷದ ಮಗನೊಂದಿಗೆ ಮನೆ ತೊರೆದಿದ್ಲು. ಆ ಪರಾರಿ ದೃಶ್ಯವನ್ನ ಸಿಸಿಟಿವಿ ತೋರಿಸಿದೆ. ಮನೆಯ ಬಾಗಿಲು ಒಡೆದು ಹೊಸ ನೆಲ ಹಾಸು ಹಾಕಿದ್ದಲ್ಲಿ ಅಗೆದಾಗ 6 ಅಡಿ ಆಳದಲ್ಲಿ ಪ್ಲಾಸ್ಟಿಕ್ ಚೀಲದೊಳಗೆ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಪೊಲೀಸರು ಈಗ ಪರಾರಿಯಾದವರನ್ನ ಹುಡುಕುತ್ತಿದ್ದಾರೆ. ओम साई वेलफेयर सोसाइटी में एक कपल रहता था छोटे बच्चे के साथ में. उनके जो भाई है बिलालपाड़ा में रहते हैं. उनके भाई ने 10 तारीख को उनको एक कॉल किया था कि क्योंकि उन्होंने एक नया घर खरीदा हुआ है, उनको पैसे की ज़रूरत है. लेकिन यहाँ पे जो चौहान फैमिली है उनका फोन बंद आ गया. इसके लिए पर्सनली खुद आ गए. उनके बीवी ने बताया कि वो कुर्ला बिल्डिंग का काम करने के लिए गए. उसके बाद 19 तारीख को उनके भाभी के मैंने फ़ोन किया तो उनका भी फ़ोन बंद आ गया. तो पर्सनली वो वापस यहाँ पे आने के बाद वो 10 तारीख को गए, तभी से आए नहीं, मोबाइल वगैरह बंद है ऐसा उन्होंने बताया. फिर वापस वो गए. वापस जाके घर पे वापस आने के बाद उनके भाई के बीवी भी गायब हो गए थे. उनको थोड़ा बहुत शक आ गया और आज सुबह आ गए तो घर में नए टाइल्स बिठाए गए थे. तो टाइल्स बिठाने की वजह से उनको शक आने की वजह से अड़ोस पड़ोस वालों को बुला के उन्होंने टाइल्स निकाल दिया और थोड़ी बहुत मट्टी 1-2 फीट निकालने के बाद थोड़ा सा स्मेल आने लगा. फिर उन्होंने पुलिस स्टेशन को इन्फॉर्म किया. फिर यहाँ पुलिस हरकत में आ गई और फॉरेंसिक एक्सपर्ट, डॉक्टर्स और तहसीलदार साहब को बुलाया गया और उनके सामने. ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿತ್ತು. ಆದರೆ ಇಂದು ಕೋಮು ಸಂಘರ್ಷ, ಕೊಲೆ ವಿಚಾರ ರಾಜ್ಯಕ್ಕೆ ಹೋಗುತ್ತಿದೆ. ಕಾಂಗ್ರೆಸ್ ಬಿಜೆಪಿ ಜನರ ರಕ್ತದಲ್ಲಿ ರಾಜಕಾರಣ ಮಾಡುತ್ತಿದ್ದು ಯುವ ಜನಾಂಗದ ದಿಕ್ಕನ್ನು ತಪ್ಪಿಸುವ ಮೂಲಕ ಅವರ ಜೀವನವನ್ನ ಹಾಳು ಮಾಡುತ್ತಿದೆ ಎಂದು ಸಿಪಿಐ ರಾಷ್ಟ್ರೀಯ ಮಂಡಳಿಯ ಸದಸ್ಯ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಹೇಳಿದರು. ಅವರು ವಿಟ್ಲದಲ್ಲಿ ನಡೆದ ಭಾರತ್ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಇದರ 25ನೇ ಜಿಲ್ಲಾ ಸಮ್ಮೇಳನ ಮತ್ತು ರ್ಯಾಲಿ ಬಹಿರಂಗ ಸಭೆಯಲ್ಲಿ ಮುಖ್ಯ ಭಾಷಣ ಮಾಡಿದ್ರು. ಈ ದೇಶದಲ್ಲಿ ಕೋಮು ಸಂಘರ್ಷ ನಡೆಸಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ರೈತರಿಗೆ ಭೂಮಿ ಕೊಡುವ ಬದಲು ಶ್ರೀಮಂತರಿಗೆ ನೀಡುತ್ತಾ ಅವರಿಗೆ ಬೆಂಬಲವಾಗಿ ನಿಂತಿದೆ. ಮೋದಿ ಸರ್ಕಾರ ಕಾರ್ಮಿಕರ ಪರ ಇರುವ ಸರ್ಕಾರ ಅಲ್ಲ. ಹೂ ಮಾರುವವರಿಗೂ ತೆರಿಗೆ ಹಾಕುತ್ತಿದೆ. ಇದೇ ಹಣದಿಂದ ಉದ್ಯಮಿಗಳ ಸಾಲ ಮನ್ನಾ ಮಾಡುತ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಧ್ವನಿ ಎತ್ತುತ್ತಿಲ್ಲ ಎಂದರು. ಅದನ್ನು ಯಾರು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದಕ್ಕೂ ನಿಮ್ಮ ಸಹಮತ ತೆಗೆದುಕೊಂಡಿದ್ದೇನೆ. ನಾವು ಯಾರಿಗೂ ಮಾಡಲಿಲ್ಲ, ನಿಷ್ಪಕ್ಷವಾದ ತನಿಖೆಯಾಗಿರತಕ್ಕಂಥ ನಿರ್ಣಯ. ಅದ್ರ ಜೊತೆಗೆ ಇನ್ನು ಹಲವಾರು ನಿರ್ಣಯಗಳು ಈ ಭಾಗದಲ್ಲಿರ್ತಕ್ಕಂಥ ಮರಳು ಮಾಫಿ ಆಗಿರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಫಿಗಳಾಗಿರ್ಬೋದು, ಅದು ನಿಲ್ಲಬೇಕು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭೂ ಸುಧಾರಣೆಯ ಕಾಯ್ದೆಯ ನಂತರ ಉಳುವವರಿಗೆ ಭೂ ಒಡೆಯತಕ್ಕಂಥ ಕಾನೂನು ಜಾರಿಯಾದ ಮೇಲೆ ಭೂಮಿ ಪಡ್ಕೊಂಡಷ್ಟು ಕುಟುಂಬಗಳಿವೆ. ಆದರೆ ಎಲ್ಲ ಕುಟುಂಬಗಳಿಗೆ ಭೂಮಿ ಇವತ್ತು ಸಿಕ್ಕಿಲ್ಲ ಅನ್ನೋ ಸತ್ಯ ನನಗೆ. ಕೇವಲ ತುಂಡು ಭೂಮಿ
ಸಮ್ಮೇಳನದ ಬಹಿರಂಗ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಅವರು, ಸಿಪಿಐ ಭ್ರಷ್ಟಾಚಾರ ಮುಕ್ತವಾಗಿ ಈ ದೇಶದಲ್ಲಿ ಆಡಳಿತ ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ದೇಶದಲ್ಲಿಯೇ ಸುದ್ದಿಯಾಗುತ್ತಿದ್ದು, ಈ ನೆಲದಲ್ಲಿ ಧರ್ಮದ ಅಮಲಿನಲ್ಲಿ ಧರ್ಮದ ಹೆಸರಿನಲ್ಲಿ ಕೊಲೆ ನಡೆಯುತ್ತಿದೆ. ಇದಕ್ಕೆ ಯಾವುದೇ ಧರ್ಮದ ಜನರು ಅಲ್ಲ, ಕೋಮು ಶಕ್ತಿ ಸಂಘಟನೆಗಳು ನೇರ ಹೊಣೆಯಾಗಿರುತ್ತದೆ ಎಂದು ಹೇಳಿದರು. ಇವತ್ತು ನಮ್ಮ ಯುವಕರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಭಾರತದ ಕ್ರಾಂತಿಕಾರಿ ಚಳವಳಿಗೆ 100 ವರ್ಷ ಆಗ್ತಾರೆ. ಕ್ರಾಂತಿಕಾರಿ ಚಳವಳಿಗೆ 100 ವರ್ಷ. ನಾವು ಬರೀ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂತ ಮಾತ್ರ ಹೇಳೋದಿಲ್ಲ. 1925ರಲ್ಲಿ ಆಗಸ್ಟ್ 9ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ಒಂದು ಕಾಕೋರಿ ಚಳವಳಿ ಅಂತ ನಡೆಯಿತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂಥ ಯುವಕರು 4 ಜನರನ್ನ ಗಲ್ಲಿ. ಸಿಪಿಐ ಮುಖಂಡ ಮುನೀರ್ ಕಾಟಿಪಳ್ಳ ಮಾತನಾಡಿ, ರೈತರು ಬಡ ಜನರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ. ನಮ್ಮ ಶಕ್ತಿ ಕಡಿಮೆ ಆಗುತ್ತಿದ್ದು ಬಲವಾದ ಶಕ್ತಿಯ ಮೂಲಕ ಅನ್ಯಾಯ ಎದುರಿಸಬೇಕು ಎಂದು ಹೇಳಿದರು. ಕಾರ್ಪೊರೇಟ್ ದళితుల మంది రాజధాని ಆಗಿನ ಸ್ಥಿತಿಯಿಂದ ನಾವು ತಗೊಂಡು ಇಂದು ಪೂರ ಒಂದಿಗಡೆ ಕಾರಣ ಇಲ್ಲಿ ಆ ರೀತಿ ಆ ಪೂರ ಶಕ್ತಿಗಳ ಒಂದು ಜಾತಿಯ ಬಂದ್ರೆ ನನಗೆ ಕೆಲವು ಒಂದೆರಡು ಉದಾಹರಣೆ ಮಾತ್ರ ದೀಪ ಒಂದು ಇಂಚಿ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉದಾಹರಣೆ ಬದಲು ಮಾಡ್ಕೊಡೋ ಒಂದು ಅಭಿಯಾನ ನಮ್ಮ ಜಿಲ್ಲೆಯಲ್ಲಿ ಶುರು ಮಾಡ್ತೇವೆ. ಮಂಗಳೂರು ಪಂಚಮಂದಿರ ಉದಾಹರಣೆ ದೀವೋಡು ನಮ್ಮ ಮಾತೆಲ್ಲ ಒಂದು ವಿರೋಧ ಮಾಡ್ತಾರೆ. ವಾವನ್ ಎದುರಪ್ಪ ಅಂದ್ರೆ ಕುಡ್ಲಗಾಳಿ ತುಳುಮಣ್ಣ 4 ಜನರ ಅಮಾಯಕನ ಹತ್ಯೆ ಆಗಿನ ಸಂದರ್ಭದಲ್ಲಿ ಊರೆಲ್ಲ ಒಂದು ಸೈದ್ಧಾಂತಿಕವಾಗಿ ಸಂಘರ್ಷದ ವಿಚಾರದ ಮಿತ್ತು ಚರ್ಚೆ ಕೂಡ ಏಕಾಏಕಿ ಜಿಲ್ಲಾ ಪ್ರಧಾನ ಮಾಡ್ಕೊಡೋದು ಮಾಡಿದ್ರೆ ಮಾತ್ರ ಊರೆಲ್ಲ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಬಂದು ವ್ಯತ್ಯಾಸ ಬಂದ ಊರೆಲ್ಲ ಒಂದೇ ವೇದಿಕೆ ಹಿಡಿದು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ 25ನೇ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಬಿಎಂ ಹಸೈನರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಿಕೊಟ್ಟ ಪಕ್ಷವಾದರೆ ಸಿಪಿಐ ಪಕ್ಷ ಆಗಿದೆ. ಬೇಡಿ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಮೊದಲಾದ ಸಮಸ್ಯೆಗಳಿಗೆ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿದೆ. ಕಟ್ಟಡ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಿದೆ ಎಂದರು. ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ನಿಯೋಗಗಳು ಮನವಿ ಕೊಟ್ಟು ಬರ್ತಿದ್ದ ಆರೋಪಣೆ ಮಾತೆಗಳ ಸ್ಪಷ್ಟವಾದ ನಮ್ಮ ಧರ್ಮಸ್ಥಳ ಸೌಜನ್ಯ ಪ್ರಕಾರವಿಲ್ಲ. ನಮಗೆ ಆಯ್ತು ಹೋರಾಟ ಬಂದಿದ ನಮಗೆ ಮಣಿಪಾದ ಗುಣನಗರತ್ತೆ ಇನಿಯಾಮಗೆ 500 ಪಟ್ಟ ಬಲಾಲ್ಪಾದ ಐನಿಯಾನ ತೆತ್ತು ತೋಜಾಬನ್ನು ಬಂದಿದೆ ಕೌನ್ಸಿಲೆ ಬರ್ತಿದೆ ತೋಜಾಬನ್ನ ಆಕಮೇಡು ಈ ಸಂದರ್ಭ ವೇದಿಕೆಯಲ್ಲಿ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಚ್ವಿ ರಾವ್, ಸಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಶಶಿಕಲಾ ಗಿರೀಶ್, ಎಐಟಿಯುಸಿ ಕರ್ನಾಟಕ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ವಿಎಸ್ ಬೇರಿಂಚ, ಸಿಪಿಐ ಉಡುಪಿ ತಾಲೂಕು ಕಾರ್ಯದರ್ಶಿ ಶಿವಾನಂದ್, ಪ್ರಭಾಕರ್ ರಾವ್, ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ, ವಿಟ್ಲ ಪಡ್ನೂರು, ಗ್ರಾಮ ಪಂಚಾಯತ್ ಸದಸ್ಯೆ ಸೆಲಿಕಾ ಹಸೈನರ್, ಶಮಿತಾ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಕುಮಾರ್ ಬಂಟ್ವಾಳ್ ನಿರೂಪಿಸಿದ್ರು. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಿ ಶೇಖರ್ ಸ್ವಾಗತಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಮಂಗಳೂರಿನ ಚಿಲಿಂಬಿಯ ಸೋನಿ ಸೆಂಟರ್ನ ಮತಾಯಸ್ ಎಲೆಕ್ಟ್ರಾನಿಕ್ ಶೋರೂಂನಲ್ಲಿ ಸೋನಿ ಬ್ರಾವಿಯಾ ಥಿಯೇಟರ್ ಸಿಸ್ಟಮ್ 6 ಮತ್ತು ಬಾರ್ 6 ಬಿಡುಗಡೆಗೊಂಡಿತು. ಹೊಸ ತಂತ್ರಜ್ಞಾನದ ಮೂಲಕ ಗ್ರಾಹಕರ ಮನ ಗೆದ್ದಿರುವ ಸೋನಿ ಸೆಂಟರ್ ಇದೀಗ ಉತ್ಕೃಷ್ಟವಾದ ಆಡಿಯೋ ವಿಜುವಲ್ ಅನುಭವ ಹೆಚ್ಚಿಸುವ ನಿಟ್ಟಿನಲ್ಲಿ ಸೋನಿ ಬ್ರಾವಿಯಾ ಥಿಯೇಟರ್ ಸಿಸ್ಟಮ್ 6 ಮತ್ತು ಬಾರ್ 6 ಬಿಡುಗಡೆಗೊಳಿಸಿದೆ. ಮಂಗಳೂರಿನ ಚಿಲಿಂಬಿಯ ಸೋನಿ ಸೆಂಟರ್ನ ಮತಾಯಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು.
ಮಂಗಳೂರು ಬ್ರಾಂಚ್ನ ಮ್ಯಾನೇಜರ್ ನವೀನ್ ಕೆಎಸ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಸೋನಿ ಸೆಂಟರ್ ಮಂಗಳೂರು ಶಾಖೆಯ ಸ್ಟೋರ್ ಮ್ಯಾನೇಜರ್ ಪ್ರಸಾದ್ ಆಚಾರ್ಯ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸೋನಿ ಬ್ರಾವಿಯಾ ಥಿಯೇಟರ್, ಸಿಸ್ಟಮ್ 6 ಮತ್ತು ಬಾರ್ 6 ಸಿನಿಮೀಯ ರೀತಿಯ ಸೌಂಡ್ ಎಫೆಕ್ಟ್ಗಳನ್ನು ಕಾಣಬಹುದಾಗಿದೆ. ಈ ಹೊಸ ಆಡಿಯೋ ಸಿಸ್ಟಂಗಳು ಡಾಲ್ಬಿ ಅಟ್ಮೋಸ್ ಮತ್ತು ಡಿಟಿಎಸ್ ಎಕ್ಸ್ ತಂತ್ರಜ್ಞಾನಗಳ ಬೆಂಬಲದೊಂದಿಗೆ ಪರಿಚಯಗೊಂಡಿದ್ದು, ಸೋನಿ ಬ್ರಾವಿಯಾ ಟಿವಿಯೊಂದಿಗೆ ಹೊಂದಿಕೊಳ್ಳುವ ಇಂಟಿಗ್ರೇಟೆಡ್ ಯೂಸರ್ ಇಂಟರ್ಫೇಸ್ ಹೊಂದಿವೆ. ಉತ್ತಮ ಗುಣಮಟ್ಟದ ಆಡಿಯೋ ಅನುಭವವನ್ನು ಹೊಂದಿದೆ. ಮನೆಯಲ್ಲಿಯೇ ಸಿನಿ ಶೈಲಿಯ ಸೌಂಡ್ಸ್ಗಳನ್ನು ಕೇಳಬಹುದಾಗಿದೆ. ಗ್ರಾಹಕರು ಹೆಚ್ಚಿನ ಮಾಹಿತಿಗಾಗಿ ಮಂಗಳೂರಿನ ಚಿಲಿಂಪಿಯ ಸೋನಿ ಸೆಂಟರ್ನ ಮಥಾಯ್ಸ್ ಎಲೆಕ್ಟ್ರಾನಿಕ್ ಶೋರೂಮ್ಗೆ ಭೇಟಿ ನೀಡಬಹುದಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ ಹಿಡ್ಲುಮನೆ ಜಲಪಾತವಿದೆ. ಇದು ಸಾಹಸವನ್ನ ಹುಡುಕುವ ಅಥವಾ ಇನ್ನು ಬಹಿರಂಗಪಡಿಸುವ ಪ್ರಕೃತಿಯನ್ನ ಹುಡುಕುವವರನ್ನ ಕರೆಯುವ ಒಂದು ಸುಂದರವಾದ ಜಲಪಾತ ಇದಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಹಿಡ್ಲುಮನೆ ಜಲಪಾತಕ್ಕೆ ಹೋಗಲು ಕೊಡಚಾದ್ರಿ ಬೆಟ್ಟಗಳ ದಟ್ಟವಾದ ಸಸ್ಯವರ್ಗದ ಮೂಲಕ ಒಂದು ರೋಮಾಂಚಕಾರಿ ಪ್ರಯಾಣವನ್ನ ಕೈಗೊಳ್ಳಬೇಕು. ಹಚ್ಚ ಹಸುರಿನ ಸೆಟ್ಟಿಂಗ್ಗಳ ಈ ವಸ್ತ್ರದ ಮೂಲಕ ಬಾಗಿದ ಮಾರ್ಗವು ಪ್ರದೇಶದ ಜೀವ ವೈವಿಧ್ಯದ ಸಂಪತ್ತನ್ನ ಇಣುಕುತ್ತದೆ. ಎತ್ತರದ ಮಟ್ಟಗಳೊಂದಿಗೆ ಆರೋಹಣವು ತಂಪಾದ ತಾಪಮಾನವನ್ನ ಒದಗಿಸುತ್ತದೆ ಮತ್ತು ಜೋರಾಗಿ ನೀರಿನ ಶಬ್ದಗಳನ್ನ ಒದಗಿಸುತ್ತದೆ. ಇದು ಭವ್ಯವಾದ ಅಂತ್ಯದ ನಿರೀಕ್ಷೆಯನ್ನ ಹೆಚ್ಚಿಸುತ್ತದೆ. ಪಾದಯಾತ್ರೆಗೆ ಹೋಗಲು ಹಲವು ಮಾರ್ಗಗಳಿವೆ. ಪ್ರತಿಯೊಂದು ವಿಭಿನ್ನ ಅನುಭವವನ್ನ ನೀಡುತ್ತದೆ. ಸಂಪೆಕಟ್ಟೆ ಮತ್ತು ನಿಟ್ಟೂರು ಗ್ರಾಮವು 2 ಸಾಮಾನ್ಯ ಆರಂಭಿಕ ಸ್ಥಳಗಳಾಗಿವೆ. ನೀವು ಸಂಪೆಕಟ್ಟೆಯಿಂದ ಪ್ರಾರಂಭಿಸಿದ್ರೆ ಭತ್ತದ ಗದ್ದೆಗಳು, ದಟ್ಟ ಕಾಡುಗಳನ್ನ ದಾಟಿ, ನದಿಗಳನ್ನ ದಾಟಿ, ಕಡಿದಾದ ಬೆಟ್ಟಗಳನ್ನ ಹತ್ತಿ ಜಲಪಾತವನ್ನ ತಲುಪುತ್ತೀರಿ. ಆದಾಗ್ಯೂ ನಿಟ್ಟೂರು ಗ್ರಾಮದ ಮಾರ್ಗವು ಸುಲಭವಾಗಿದೆ, ಯಾಕೆಂದ್ರೆ ಅದು ಜೀಪ್ ರಸ್ತೆಯನ್ನ ಅನುಸರಿಸುತ್ತದೆ ಮತ್ತು ಅದು ಜಲಪಾತದ ಹತ್ತಿರವಿರುವ ಒಂದೇ ಕುಟೀರದಲ್ಲಿ ಕೊನೆಗೊಳ್ಳುತ್ತದೆ. ಹಿಡ್ಲುಮನೆ ಜಲಪಾತದ ಪ್ರಾಥಮಿಕ ಚಟುವಟಿಕೆಯೆಂದರೆ ಚಾರಣ. ಇದು ಪ್ರಯತ್ನದ ಅಗತ್ಯವಿರುವ ಸಾಹಸವನ್ನ ನೀಡುತ್ತದೆ, ಆದರೆ ಪ್ರತಿಫಲವನ್ನ ನೀಡುತ್ತದೆ. ಚಾರಣಿಗರು ಹೊಳೆಗಳನ್ನ ದಾಟಿ ದಟ್ಟ ಕಾಡುಗಳ ಮೂಲಕ ಅಥವಾ ಕಲ್ಲಿನ ಹಾದಿಗಳಲ್ಲಿ ಪಾದಯಾತ್ರೆಯನ್ನ ಮಾಡುತ್ತಾರೆ. ಕೊಲ್ಲೂರು ನಿಟ್ಟೂರು ಸಮೀಪದಲ್ಲಿ ಹಿಡ್ಲುಮನೆ ಜಲಪಾತ ಹೇಗಾದ್ರೂ ಮಳೆಗಾಲದಲ್ಲಿ ಪ್ರವಾಹವು ಸಾಕಷ್ಟು ಪ್ರಬಲವಾಗಿದೆ ಮತ್ತು ಸ್ನಾನ ಅಥವಾ ಈಜಲು ನೀರಿನಲ್ಲಿ ತೊಡಗಿಸಿಕೊಳ್ಳಲು ಧೈರ್ಯವಿರುವವರು ಜಲಪಾತದ ತಂಪಾದ ನೀರಿನಲ್ಲಿ ಸ್ನಾನ ಮಾಡಬಹುದು. ಜಲಪಾತದ ಮೇಲ್ಭಾಗದಿಂದ ನೋಡುವುದು ನಿಜಕ್ಕೂ ಭವ್ಯವಾದ ದೃಶ್ಯ. ಪಶ್ಚಿಮ ಘಟ್ಟಗಳನ್ನು ಆವರಿಸಿರುವ ಹಸಿರು ಮತ್ತು ಸುತ್ತಮುತ್ತಲಿನ ಸ್ಥಿರತೆ ಈ ಸ್ಥಳದ ಸೌಂದರ್ಯವನ್ನ ಹೆಚ್ಚಿಸುತ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ದೂರದಿಂದ ಕೇಳಬಹುದಾದ ಜಲಪಾತದ ಶಬ್ದದಿಂದ ಕಾಡಿನ ಮೌನ ಮುರಿದು ಹೋಗಿದೆ. ಮಳೆಗಾಲದಲ್ಲಿ ಈ ಜಲಪಾತವನ್ನ ಭೇಟಿ ನೀಡಲು ಇಚ್ಛಿಸುವವರು ಜಲಪಾತದ ಬಗ್ಗೆ ಅರಿವಿರುವ ಸ್ಥಳೀಯರ ಮಾರ್ಗದರ್ಶನದ ಮೂಲಕ ಭೇಟಿ ನೀಡಿ ಉತ್ತಮ ಸ್ಥಳವಾಗಿದೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬ್ರಹ್ಮಾವರ ತಾಲೂಕು ಬ್ರಹ್ಮಾವರ ಹೋಬಳಿಯ ಬಗರ್ ಹುಕುಂ ಸಮಿತಿಯ ಪ್ರಥಮ ಸಭೆಯು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಮಿತಿಯ ಸದಸ್ಯ ಕಾರ್ಯದರ್ಶಿ ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ತಾಲೂಕು ಸೌಧದಲ್ಲಿ ಕಾರ್ಯಕ್ರಮ ಜರುಗಿತು.
ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಮಾತನಾಡಿ, ಕುಮ್ಕಿ ಹೆಸರಿನಲ್ಲಿರುವ ಅರ್ಜಿಗಳ ಕುರಿತು ನ್ಯಾಯಾಲಯದ ತಡೆಯಾಜ್ಞೆ ಇರುವ ಕಾರಣ ಅನೇಕ ಅರ್ಜಿಗಳು ಬಾಕಿ ಇದೆ. ಕರಾವಳಿಯಲ್ಲಿ ತುಂಡು ಭೂಮಿಗಳೇ ಹೆಚ್ಚು ಇರುವ ಸಮಸ್ಯೆಯ ಕುರಿತು ಸರ್ಕಾರದ ಗಮನ ಸೆಳೆದು ಬಾಕಿ ಅರ್ಜಿಗಳನ್ನು ವಿತರಿಸಲಾಗುವುದು ಎಂದರು. ತಾಲೂಕಿನ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜರುಗಿದೆ. ಈಗಾಗಲೇ 5+3 ಮಂಜೂರಾತಿಗಳು 3 ತಿದ್ದುಪಡಿಗಳಿಗೆ ಈಗಾಗಲೇ ಮಂಜೂರಾತಿಗಳನ್ನು ಈಗಾಗಲೇ ನೀಡಿದ್ದೇವೆ. ಬಹುತೇಕ ಅರ್ಜಿಗಳು ಈಗಾಗಲೇ ಕಡತಗಳಿಗಾಗಲೇ ಪರಿಶೀಲನೆಯಲ್ಲಿದೆ. ತಕ್ಷಣ ತಹಸೀಲ್ದಾರ್ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಪ್ರಕಾರ ಸ್ಥಳ ಪರಿಶೀಲನೆ ಮಾಡಿ ತಕ್ಷಣದ ವಿಲೇವಾರಿ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೇವೆ. ಇವತ್ತು ಕರಾವಳಿ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಇವತ್ತು ಸ್ವಲ್ಪ ನಿಯಮಾವಳಿಗಳನ್ನು ಬದಲಾವಣೆ ತಿದ್ದುಪಡಿಗೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದೆ. ಏಕೆಂದರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಯ ಜಿಯೋಗ್ರಫಿಕಲಿ ಆಗಿ ಭಾಳಷ್ಟು ವ್ಯತ್ಯಾಸಗಳಿದೆ. ಇದರಿಂದಾಗಿ ಭಾಳಷ್ಟು ಜನ ಆ ಜಾಗದ ಹಕ್ಕನ್ನು ಅನುಭವಿಸಿಕೊಂಡು ವಂಚಿತರಾಗ್ತದೆ. ಇದರಿಂದಾಗಿ ಭಾಳ ವರ್ಷದಿಂದ ಅದನ್ನು ಅನುಭವಿಸಿ ಕೃಷಿ ಮಾಡುವವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಮೂಲಕ ಅದಕ್ಕೆ ಅಧಿಸೂಚನೆ ಹೊರಡಿಸಿ ಆ ಭಾಗದಲ್ಲಿರುವ. ಈ ಸಂದರ್ಭದಲ್ಲಿ ನಾಲ್ಕೂರು ಗ್ರಾಮದ ವನಜ ಕೊಟ್ಟಾರಿ, ಚೇರ್ಖಾಡಿ ಗ್ರಾಮದ ಪಿಯೂಷ್ ಡಿ ಅಲ್ಮೇಡಾ, ಉಪ್ಪೂರು ಗ್ರಾಮದ ದಾಮೋದರ್ ನಾಯಕ್, ವಾರಂಪಳ್ಳಿ ಗ್ರಾಮದ ಎಸ್ ಗೋಪಾಲ್, ಬೈಖಡಿ ಗ್ರಾಮದ ಸಂಕೀಪುತ್ರನ್ ಇವರಿಗೆ 94C ಮತ್ತು 94CC ಅಡಿಯಲ್ಲಿ ಹಾಕಲಾದ ಅರ್ಜಿಗಳಿಗೆ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಸದಸ್ಯರಾದ ಸಂಜೀವ್ ಸಾಲಿಯನ್, ಕಂದಾಯ ನಿರೀಕ್ಷಕ ರಾಜು, ಉಪತಹಶೀಲ್ದಾರ್ ಹರ್ಷಕುಮಾರ್, ವಿಷಯ ನಿರ್ವಾಹಕ ಲೋಕೇಶ್ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.